ಹಲೋ ನಮಸ್ತೆ ಎಲ್ರಿಗೂ ಮೇಡಮ್, ನನಗೆ 40 ವರ್ಷ ಆಯಿತು. ಮುಖದಲ್ಲಿ ಅಲ್ಲಲ್ಲಿ ಫೈನ್ ಲೈನ್ಸ್ ಅಂದರೆ ಸುಕ್ಕು ಬೀಳ್ತಾ ಇದೆ, ನೆರಿಗೆ ಬೀಳ್ತಾ ಇದೆ, ಏನು ಮಾಡಬೇಕು ಅಂತ ನನ್ನ ವ್ಯೂವರ್ಸ್ ಒಬ್ಬರು ಕೇಳಿದ್ರು. ಮೊದಲೇನು ಅಂತಂದರೆ ತಲೆ ಕೆಡಿಸ್ಕೊಳ್ಳೋದನ್ನು ಬಿಡಬೇಕು. ಸುಮ್ಮನೆ ತಮಾಷೆಗಂತೆ ಇವತ್ತಿನ ವಿಡಿಯೋದಲ್ಲಿ 40 ವರ್ಷ ಆದ ನಂತರ ಮುಖ ಸುಕ್ಕುಗಟ್ಟುತ್ತಲ್ವ, ನೆರಿಗೆಗಳು ಬೀಳುತ್ತಲ್ವ, ಅದನ್ನ ತಡೆಯೋದಕ್ಕೆ ಏನು ಮಾಡಬೇಕು, 40 ವರ್ಷ ಆದ ನಂತರನೂ ನಾವು ಸೂಪರಾಗಿ ಯಂಗಾಗಿ ಕಾಣಬೇಕು ಅಂತಂದರೆ ಏನು ಮಾಡಬೇಕು, ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಅದ್ಭುತವಾಗಿರುವಂಥ ಟಿಪ್ಸನ್ನು, ರುಟೀನನ್ನು ಹೇಳ್ಕೊಡ್ತಾ ಇದ್ದೇನೆ. ಸ್ಕಿನ್ ಕೇರ್ ರುಟೀನನ್ನು, ಹಾಗೆಯೇ ಕೆಲವೊಂದು ಬ್ಯೂಟಿಫುಲ್ ಆಗಿರುವಂಥ ತುಂಬಾ ಒಳ್ಳೆ ಫೀಡ್ಬ್ಯಾಕ್ ಇರುವಂಥ ಕ್ರೀಮ್ ಬಗ್ಗೆ ಕೂಡ ಹೇಳ್ತಾ ಇದ್ದೇನೆ. ಈ ಟಿಪ್ಸನ್ನು ಫಾಲೋ ಮಾಡೋದ್ರಿಂದ ನೀವು 40 ವರ್ಷ ಆದ ನಂತರ ಕೂಡ ಯಂಗಾಗಿ ಕಾಣ್ಬೋದು, ನಿಮ್ಮ ಮುಖದಲ್ಲಿ ಸುಕ್ಕು ಬೀಳೋದನ್ನು ಕಮ್ಮಿ ಮಾಡ್ಬೋದು. ಹಾಗಾದರೆ ಏನು ಮಾಡಬೇಕು? ಫಸ್ಟಿಗೆ ನಾನು ಆವಾಗಲೇ ಹೇಳಿದಾಗೆ ತಲೆ ಕೆಡಿಸ್ಕೊಳ್ಳೋದನ್ನು ಬಿಡಬೇಕು. ಅಂದರೆ ತುಂಬ ಚೆನ್ನಾಗಿ ನಿದ್ದೆ ಮಾಡಬೇಕು. ನಮ್ಮ ಸ್ಕಿನ್ ಯಾವಾಗಲೂ ಯಂಗ್ ಆಗಿರಬೇಕು, ಗ್ಲೋಯಿಂಗ್ ಇರಬೇಕು, ಸೂಪರ್ ಆಗಿರಬೇಕು ಅಂತಂದರೆ ನಿದ್ದೆ ತುಂಬ ಮುಖ್ಯ. ಯಾಕಂತಂದರೆ ನಿದ್ದೆಯಲ್ಲಿ ನಮ್ಮ ಸ್ಕಿನ್ ಏನು ಅಂತಂದರೆ ರಿಪೇರ್ ಆಗುತ್ತೆ. ನಾವು ಎಷ್ಟು ಸೂಪರ್ ಆಗಿ ನಿದ್ದೆ ಮಾಡ್ತೀವೋ, ಎಷ್ಟು ಗಾಢ ನಿದ್ದೆ ಮಾಡ್ತೀವೋ, ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತೀವೋ ಅಷ್ಟು ಗ್ಲೋಯಿಂಗ್ ಕಾಣ್ತೀವಿ ನೆಕ್ಸ್ಟ್ ಡೇ. ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ. ಒಂದು ಬುಕ್ ಓದ್ತಾ ಇದ್ದೆ ನಾನು, ಜಪಾನೀಸ್ ಅವ್ರದ್ದು. ಅದರಲ್ಲಿ ಅಂದರೆ ಎಲ್ಲೋ ಒಂದು ಕಡೆ ಓದಿದ್ದೆ, ಕೆಲವೊಂದು ಕಡೆ ಈ ಮಾಡೆಲ್ಗಳಿಗೆ ಅಂದರೆ ರ್ಯಾಂಪ್ ವಾಕ್ ಮಾಡೋ ದಿನ ಇರುತ್ತಲ್ವ, ಅದಕ್ಕಿಂತ ಹಿಂದಿನ ದಿನ ಅವರನ್ನು 10 ಗಂಟೆ ಮಲಗಿಸ್ತಾರಂತೆ. 10 ಗಂಟೆ ಅವರು ನಿದ್ದೆ ಮಾಡಲೇಬೇಕು. ಯಾಕೆಂತಂದರೆ ನಿದ್ದೆ ಚೆನ್ನಾಗಿ ಮಾಡೋದ್ರಿಂದ ಸ್ಕಿನ್ ಸೂಪರ್ ಆಗಿರುತ್ತೆ. ನಿದ್ದೆಯಲ್ಲಿ ನಮ್ಮ ಸ್ಕಿನ್ ರಿಪೇರ್ ಆಗುತ್ತೆ. ಆದ್ದರಿಂದ ತುಂಬ ಚೆನ್ನಾಗಿ ನಿದ್ದೆ ಮಾಡಿ. ದಿನಕ್ಕೊಂದು 7 ಗಂಟೆ ಆದರೂ ಮಿನಿಮಮ್ ನಿದ್ದೆ ಮಾಡಬೇಕು. ಮಕ್ಕಳು 9 ಗಂಟೆ ನಿದ್ದೆ ಮಾಡಬೇಕು, ದೊಡ್ಡವರು ಅಟ್ಲೀಸ್ಟ್ ಒಂದು 7 ಗಂಟೆ ನಿದ್ದೆ ಮಾಡಬೇಕು ಅಂತ ಹೇಳ್ತಾರೆ. ಎರಡನೇದು ತುಂಬ ಚೆನ್ನಾಗಿ ನೀರು ಕುಡಿಬೇಕು. ನಾವು ಎಷ್ಟು ನೀರನ್ನು ಕುಡಿತೀವೋ ಅಷ್ಟು ಹೈಡ್ರೇಟ್ ಆಗಿರ್ತೀವಿ, ನಮ್ಮ ಸ್ಕಿನ್ ಅಷ್ಟು ಗ್ಲೋಯಿಂಗ್ ಇರುತ್ತೆ. ಅದಾದ ನಂತರ ಮೂರನೇದೇನು ಅಂತಂದರೆ 20 ರಿಂದ 30 ನಿಮಿಷ ದಿನಕ್ಕೆ ನಾವು ವಾಕ್ ಹೋಗಬೇಕು, ಅಥವಾ ಏನಾದರೂ ಲೈಟಾಗಿ ದೇಹವನ್ನು ದಂಡಿಸುವಂಥ ಎಕ್ಸಸೈಸ್ ಮಾಡುವಂಥ ಕೆಲಸನ ಮಾಡಬೇಕು. ಇದರಿಂದ ಕೂಡ ಸ್ಕಿನ್ ಗ್ಲೋ ಆಗುತ್ತೆ, ರಿಂಕಲ್ಸ್ ಬೀಳೋದೆಲ್ಲ ಸ್ಲೋ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ಸ್ಕಿನ್ ಗ್ಲೋಯಿಂಗ್ ಇರುತ್ತೆ, ಫಿಟ್ ಆಗಿರ್ತೀವಿ, ಯಂಗ್ ಆಗಿ ಕಾಣ್ತೀವಿ. ಇದಾದ ನಂತರ ಒಂದು ವೇಳೆ ಫೈನ್ ಲೈನ್ಸ್ ಇದೆ, ಲೈಟ್ ಆಗಿ ರಿಂಕಲ್ಸ್ ಸುಕ್ಕು ಬೀಳ್ತಾ ಇದೆ, ಏನಾದರೂ ಮನೆಮದ್ದು ಮಾಡ್ಬೋದಾ? ಖಂಡಿತವಾಗ್ಲೂ ಅದರಲ್ಲಿ 2-3 ಇಂಗ್ರೀಡಿಯೆಂಟ್ಸ್ ಇದೆ. ಒಂದು ನಿಮಗೆ ಹನಿ, ಇನ್ನೊಂದು ಅಲೋವೆರಾ ಜೆಲ್, ಮತ್ತೊಂದು ರೋಸ್ ವಾಟರ್. ಇದನ್ನ ಉಪಯೋಗ ಮಾಡಿ ಹೇಗೆ ಸುಕ್ಕನ್ನು ಕಮ್ಮಿ ಮಾಡೋದು? ಮೊದಲಿಗೆ ಒಂದು ಸ್ವಲ್ಪ ನೀರಿಗೆ ಸ್ವಲ್ಪ ರೋಸ್ ವಾಟರನ್ನು ಹಾಕಬೇಕು. ಮೆಡಿಕಲ್ ಸ್ಟೋರ್ಗಳಲ್ಲಿ ಪ್ಯೂರ್ ಆಗಿರುವಂಥದ್ದು ಸಿಗುತ್ತೆ, ಲಿಂಕ್ ಬೇಕಿದ್ರೆ ಈ ವಿಡಿಯೋದಲ್ಲಿ ಹಾಕಿರ್ತೇನೆ. 1 ಲೋಟ ನೀರನ್ನು ತಗೊಳ್ಳೋದಿದ್ರೆ ಅದಕ್ಕೊಂದು 2 ಚಮಚದಷ್ಟು ರೋಸ್ ವಾಟರನ್ನು ಹಾಕಬೇಕು. ಅದಾದ ನಂತರ ಅದಕ್ಕೊಂದು 2 ಚಮಚದಷ್ಟು ಅಲೋವೆರಾ ಜೆಲ್ಲನ್ನು, ಪ್ಯೂರ್ ಆಗಿ ಸಿಗುವಂಥ ಅಲೋವೆರಾ ಜೆಲ್ಲನ್ನು ಹಾಕಬೇಕು. ಏನನ್ನೂ ಕೂಡ ನಾವು ಸ್ಕಿನ್ನಿಗೆ ಉಪಯೋಗ ಮಾಡೋದಿದ್ರೆ ಆದಷ್ಟು ಪ್ಯೂರ್ ಆಗಿರೋ ಥರ ನೋಡ್ಕೊಳ್ಳಿ, ಆದಷ್ಟು ಸೇಫ್ ಆಗಿರೋ ಥರ ನೋಡ್ಕೊಳ್ಳಿ. 2 ಸ್ಪೂನ್ ಅಲೋವೆರಾ ಜೆಲ್, 2 ಸ್ಪೂನ್ ರೋಸ್ ವಾಟರ್ನ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ಈ ಐಸ್ ಕ್ಯೂಬ್ ಮಾಡುವ ಟ್ರೇ ಬರುತ್ತಲ್ವ, ಅದರಲ್ಲಿ ಹಾಕ್ಬಿಟ್ಟು ಫ್ರೀಸರಲ್ಲಿ ಇಟ್ಬಿಟ್ಟು ಅದನ್ನ ಕ್ಯೂಬ್ಗಳ ಥರ ಮಾಡ್ಕೋಬೇಕು. ಐಸ್ ಕ್ಯೂಬ್ ಮಾಡಿ ಆದ ನಂತರ ದಿನ ಬೆಳಿಗ್ಗೆ ನಾವು ಅದನ್ನ ಮುಖಕ್ಕೆ ಮಸಾಜ್ ಮಾಡಿದರೆ ರಿಂಕಲ್ಸ್ ಕಮ್ಮಿ ಆಗುತ್ತೆ, ಸ್ಕಿನ್ಗೆ ಜೀವಕಳೆ ಬರುತ್ತೆ, ಫೈನ್ ಲೈನ್ಸ್ ಸುಕ್ಕು ಅಂತೆಲ್ಲ ಏನಿರುತ್ತೆ ಅದೆಲ್ಲ ಕಮ್ಮಿ ಆಗುತ್ತೆ. ಇದು ತುಂಬ ಬೆಸ್ಟ್. ದಿನ ಅಲ್ಲದಿದ್ರು ನೀವು ಒಂದಿನ ಬಿಟ್ಟು ಒಂದಿನ ಮಾಡ್ಬೋದು. ಒಂದಿದು. ಎರಡನೇದೇನು ಅಂತಂದರೆ ಬಾಳೆಹಣ್ಣು ಮತ್ತು ಸ್ವಲ್ಪ ಜೇನುತುಪ್ಪ. ಒಂದು ಅರ್ಧ ಬಾಳೆಹಣ್ಣು, ಹಣ್ಣಾಗಿರುವಂಥ ಬಾಳೆಹಣ್ಣನ್ನು ಸ್ಮ್ಯಾಶ್ ಮಾಡ್ಕೊಳ್ಳಿ. ಅದಾದ ನಂತರ ಅದಕ್ಕೊಂದು 1/4 ಟೀ ಸ್ಪೂನಷ್ಟು ಜೇನುತುಪ್ಪನ ಸೇರಿಸಿ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ನಾವು ಅದನ್ನ ಫೇಸ್ ಪ್ಯಾಕ್ ಥರ ಮುಖಕ್ಕೆ ಕುತ್ತಿಗೆಗೆ ಅಪ್ಲೈ ಮಾಡಬೇಕು. ಎಲ್ಲೆಲ್ಲ ಫೈನ್ ಲೈನ್ಸ್ ಇದೆ ಅಲ್ಲೆಲ್ಲ ಅಪ್ಲೈ ಮಾಡಿ 10 ರಿಂದ 15 ನಿಮಿಷ ಬಿಟ್ಟು ನಾವು ತೊಳ್ಕೋಬೇಕು. ವಾರಕ್ಕೆ 2 ಸರಿ ಇದನ್ನ ಮಾಡಿದರೆ ಸಾಕು, 2 ರಿಂದ 3 ಸರಿ. ನೀವು ಬಾಳೆಹಣ್ಣಿನ ಬದಲಿಗೆ ಅಲೋವೆರಾ ಜೆಲ್ಲನ್ನು ಉಪಯೋಗ ಮಾಡ್ಬೋದು. ಬಾಳೆಹಣ್ಣು ಪ್ಲಸ್ ಜೇನುತುಪ್ಪನ್ನು ಮಿಕ್ಸ್ ಮಾಡ್ಕೊಂಡು ಹಚ್ಕೋಬಹುದು, ಅಲೋವೆರಾ ಜೆಲ್ ಪ್ಲಸ್ ಜೇನುತುಪ್ಪನ್ನು ಮಿಕ್ಸ್ ಮಾಡ್ಕೊಂಡು ಹಚ್ಕೋಬಹುದು. ದಿನ ಏನು ಬೇಡ, ಯಾವುದಾದ್ರೂ ಒಂದನ್ನು ವಾರಕ್ಕೊಂದು 2-3 ಸರಿ ಮಾಡಿದರೆ ಸಾಕು. ಯಾವುದನ್ನು ಅತಿಯಾಗಿ ಮಾಡಬಾರ್ದು. ಬೇಗ ಫೈನ್ ಲೈನ್ಸ್ ಹೋಗಬೇಕು, ಸುಕ್ಕು ಗಟ್ಟಿದೆಲ್ಲ ಕಮ್ಮಿ ಆಗಬೇಕು ಅಂತ ಅಂದ್ಬಿಟ್ಟು ಯಾವುದನ್ನು ಅತಿಯಾಗಿ ಮಾಡ್ಬೋದು, ಮಿತವಾಗಿ ಮಾಡಬೇಕು. ಯಾಕಂತಂದರೆ ಇಮ್ಮಿಡಿಯೇಟ್ ಆಗಿ ಸಿಗುವಂಥ ರಿಸಲ್ಟ್ ನಿಮಗೆ ಜಾಸ್ತಿ ದಿನ ಇರಲ್ಲ. ಸ್ಲೋ ಆಗಿ ರಿಸಲ್ಟ್ ಬಂದರೂ ಅದು ಜಾಸ್ತಿ ದಿನ ಇರಬೇಕು ಅಂತಂದರೆ ನೀವು ತಾಳ್ಮೆಯಿಂದ ಇದೆಲ್ಲದನ್ನು ಟ್ರೈ ಮಾಡಬೇಕು. ವಾರಕ್ಕೊಂದು 3 ಸರಿ ನಾನು ಹೇಳಿರುವಂಥ ಐಸ್ ಕ್ಯೂಬ್ ಇದೆಯಲ್ವಾ, ಅಲೋವೆರಾ ಜೆಲ್ ಮತ್ತು ರೋಸ್ ವಾಟರ್ ಹಾಕಿ ಮಾಡಿರುವಂಥದ್ದು, ಅದರಲ್ಲಿ ತಿಕ್ಕೊಂಡು ಮುಖನ ಒಂದು 10-15 ನಿಮಿಷ ಬಿಟ್ಟು ತೊಳ್ಕೊಳ್ಳುವಂಥದ್ದು. ಇದು ಬೆಳಿಗ್ಗೆನೇ ಮಾಡಬೇಕು. ನಾವು ಬೆಳಿಗ್ಗೆ ಎದ್ದ ತಕ್ಷಣ ಮಾಡಬೇಕು.
ಅದಾದ ನಂತರ ಈ ಫೇಸ್ ಪ್ಯಾಕ್ ಹೇಳಿದ್ನಲ್ವಾ, ಅಲೋವೆರಾ ಜೆಲ್ ಅಥವಾ ಜೇನುತುಪ್ಪ, ಬಾಳೆಹಣ್ಣು ಅಥವಾ ಜೇನುತುಪ್ಪ, ಇದನ್ನ ವಾರಕ್ಕೊಂದು 3 ಸರಿ ನೀವು ಯಾವಾಗ ಬೇಕಾದ್ರೂ ಮಾಡ್ಬೋದು. ಹಚ್ಬಿಟ್ಟು 10ರಿಂದ 15 ನಿಮಿಷ ಬಿಟ್ಟು ಮುಖ ತೊಳ್ಕೊಳ್ಳಿ. ಬಟ್ ಫಸ್ಟ್ ಇನ್ನೊಂದ್ಸರಿ ಹೇಳ್ತೀನಿ, ಮುಖಕ್ಕೆ ಏನಾದರೂ ಹಚ್ಕೊಳ್ಳೋಕ್ಕಿಂತ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ, ಕೈಗೆ ಹಚ್ಕೊಂಡು ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಸ್ಕಿನ್ಗೆ ಅದು ಇರಿಟೇಷನ್ ಆಗಲ್ಲ ಅಂತ ಕನ್ಫರ್ಮ್ ಆದ ನಂತರ ಮುಖಕ್ಕೆ ಹಚ್ಕೊಳ್ಳಿ. ಏನೇ ಕಾಸ್ಮೆಟಿಕ್ಸ್, ಏನೇ ಸ್ಕಿನ್ ಕೇರ್ ಪ್ರಾಡಕ್ಟ್ಸನ್ನು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಮನೆಮದ್ದಾಯಿತು. ಇದ್ರ ಜೊತೆಗೆ ಇನ್ನೊಂದು ಸ್ಕಿನ್ ಕೇರನ್ನು ಹೇಳ್ತೀನಿ. ಅದು ಏನು ಅಂತಂದರೆ, ನೀವು ಕ್ಲೀನಾಗಿ ಯಾವುದಾದ್ರೂ ಒಂದು ಒಳ್ಳೆಯ ಮೈಲ್ಡ್ ಕ್ಲೆನ್ಸರನ್ನು ಉಪಯೋಗ ಮಾಡ್ಕೊಳ್ಳಿ ಮುಖ ತೊಳಿಲಿಕ್ಕೆ. ಸೆಟಫಿಲ್ದವ್ರದ್ದು ಬರುತ್ತೆ, ಸಿಂಪಲ್ ಅವ್ರದ್ದು ಬರುತ್ತೆ, ಡಾಟ್ ಇನ್ ಕೀ ಅವ್ರದ್ದು ಬರುತ್ತೆ. ಎಲ್ಲ ಟೈಪ್ ಸ್ಕಿನ್ಗೆ ಆಗುವಂಥದ್ದು ಮೈಲ್ಡ್ ಕ್ಲೆನ್ಸರ್ ಸಿಗುತ್ತೆ. ಸ್ಟ್ರಾಂಗ್ ಇರೋದನ್ನು ಫಸ್ಟೇ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಕ್ಲೆನ್ಸರಲ್ಲಿ ಅಥವಾ ಫೇಸ್ ವಾಶಲ್ಲಿ ಮುಖ ತೊಳ್ಕೊಂಡು ಅದಾದ ನಂತರ ನಿಮ್ಗೊಂದು ಅದ್ಭುತವಾಗಿರುವಂಥದ್ದು ಕ್ರೀಮನ್ನು ಹೇಳ್ತೇನೆ ನಾನು. ಅದು ಯಾವುದು ಅಂತಂದರೆ ಓಲೆಯವ್ರದ್ದು ಟೋಟಲ್ ಎಫೆಕ್ಟ್ 7-in-1 ಡೇ ಆ್ಯಂಡ್ ನೈಟ್ ಕ್ರೀಮ್ ಅಂತ ಒಂದು ಬರುತ್ತೆ. ಓಲೆಯವ್ರದ್ದು ಟೋಟಲ್ ಎಫೆಕ್ಟ್ 7-in-1 ನೈಟ್ ಆ್ಯಂಡ್ ಡೇ ಕ್ರೀಮ್ ಅಂತ ಬರುತ್ತೆ. ಇದರಲ್ಲಿ 7 ಅದ್ಭುತ ಮ್ಯಾಜಿಕ್ಗಳಿದೆ. ಇದು ಮಾಯ್ಶ್ಚರೈಸರ್ ಥರ ಕೆಲಸ ಮಾಡುತ್ತೆ, ಡೇ ಕ್ರೀಮ್ ಥರ ಕೆಲಸ ಮಾಡುತ್ತೆ, ಮುಖನ ಬ್ರೈಟನ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ, ಫೈನ್ ಲೈನ್ಸ್ ರಿಂಕಲ್ಸನ್ನು ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಮುಖಕ್ಕೆ ಗ್ಲೋ ಕೊಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ, ಏನಾದರೂ ಮಾರ್ಕ್ ಬಂಗು ಕಲೆಗಳಿದ್ರೆ ಅದನ್ನ ಕಮ್ಮಿ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ, ಮುಖಕ್ಕೆ ಈವನ್ ಟೋನ್ ಕೊಡುತ್ತೆ. ಇದು ಸ್ಪೆಷಲ್ ಆಗಿ ಆಂಟಿ ಏಜಿಂಗಿಗೆ ಇರುವಂಥದ್ದು. ಅಂದರೆ ನಮ್ಮ ಮುಖದಲ್ಲಿರುವಂಥ ಸುಕ್ಕು ಕಮ್ಮಿ ಆಗಬೇಕು, ಫೈನ್ ಲೈನ್ಸ್ ಕಮ್ಮಿ ಆಗಬೇಕು, ಡಲ್ನೆಸ್ ಕಮ್ಮಿ ಆಗಬೇಕು, ಸ್ಕಿನ್ ಈವನ್ ಟೋನ್ ಆಗಿರಬೇಕು, ಯಂಗ್ ಆಗಿರಬೇಕು, ರೇಡಿಯಂಟ್ ಆಗಿರಬೇಕು ಅಂತಲೇ ರೆಡಿ ಮಾಡಿರುವಂಥದ್ದು ಒಂದು ಕ್ರೀಮ್ ಇದು. ಈ ಒಂದರಲ್ಲಿ 2 ಬರುತ್ತೆ. ಒಂದು ಡೇ ಕ್ರೀಮ್ ಬರುತ್ತೆ, ನೈಟ್ ಕ್ರೀಮ್ ಬರುತ್ತೆ. ಡೇ ಕ್ರೀಮನ್ನು ಡೇಲಿ ಹಚ್ಕೋಬಹುದು, ರಾತ್ರಿ ನೈಟ್ ಕ್ರೀಮನ್ನು ಹಚ್ಕೋಬಹುದು. ಅಂದರೆ ಮುಖನ ಕ್ಲೀನಾಗಿ ಯಾವುದಾದ್ರೂ ಒಳ್ಳೆ ಫೇಸ್ ವಾಶಿಂದ ತೊಳ್ಕೊಂಡು ಅದಾದ ನಂತರ ಮುಖನ ಒರೆಸ್ಕೊಂಡು, ನಿಮ್ಗೇನಾದರೂ ರೆಗ್ಯುಲರ್ ಆಗಿ ನೀವು ಮಾಯ್ಶ್ಚರೈಸರ್ ಮೈಲ್ಡ್ ಯಾವುದಾದ್ರು ಅಪ್ಲೈ ಮಾಡೋದಿದ್ರೆ ಫೈನ್ ಅಪ್ಲೈ ಮಾಡಿಕೊಂಡು ಈ ಕ್ರೀಮನ್ನು ಹಚ್ಕೊಳ್ಳಿ. ಆ್ಯಕ್ಚುಲ್ ಆಗಿ ಇದರಲ್ಲಿ ಮಾಯ್ಶ್ಚರೈಸರ್ ಇರುತ್ತೆ, ಸನ್ಸ್ಕ್ರೀನ್ ಲೋಷನ್ ಅಂಶನೂ ಇರುತ್ತೆ. ಆದ್ದರಿಂದ ಇದನ್ನ ಹಚ್ಚಿದ ನಂತರ ನೀವು ಮಾಯ್ಶ್ಚರೈಸರ್ ಅಥವಾ ಸನ್ಸ್ಕ್ರೀನ್ ಲೋಷನ್ ಹಚ್ಚುವಂಥ ಅವಶ್ಯಕತೆ ಇಲ್ಲ. ಮುಖ ತೊಳ್ಕೊಂಡು ಡೈರೆಕ್ಟಾಗಿ ನೀವು ಈ ಕ್ರೀಮನ್ನು ಹಚ್ಕೋಬಹುದು. ಡೇಯಲ್ಲಿ ಡೇ ಕ್ರೀಮನ್ನು ಹಚ್ಕೊಳ್ಳಿ, ನೈಟಲ್ಲಿ ಅದಕ್ಕೆ ಕಾಂಬೋ ಬರುತ್ತೆ, ನೈಟ್ ಆ್ಯಂಡ್ ಡೇ ಕ್ರೀಮ್ ಅಂತ. ಡೇಯಲ್ಲಿ ಡೇ ಕ್ರೀಮನ್ನು ಹಚ್ಕೊಳ್ಳಿ, ರಾತ್ರಿ ನೈಟ್ ಕ್ರೀಮನ್ನು ಹಚ್ಕೊಳ್ಳಿ. ಒಂದು ವೇಳೆ ನಿಮ್ಮ ಹತ್ರ ಇದೆ ಆಲ್ರೆಡಿ, ನನ್ನ ಹತ್ರ ಮಾಯ್ಶ್ಚರೈಸರು ನಾನು ರೆಗ್ಯುಲರ್ ಅಪ್ಲೈ ಮಾಡುವಂಥದ್ದು ಇದೆ ಮೇಡಮ್, ಸನ್ಸ್ಕ್ರೀನ್ ಇದೆ ಅಂತಂದರೆ ನೀವು ಮುಖ ತೊಳೆದಾದ ನಂತರ ಮಾಯ್ಶ್ಚರೈಸರನ್ನು ಅಪ್ಲೈ ಮಾಡಿಕೊಂಡು ಈ ಕ್ರೀಮನ್ನು ಹಚ್ಕೋಬಹುದು. ತುಂಬ ಬಿಸಿಲಿರೋ ಕಡೆ ಇದ್ದೀರಾ ಅಂತಂದರೆ ಎಡಿಷ್ನಲ್ ಆಗಿ ನೀವು ರೆಗ್ಯುಲರ್ ಆಗಿ ಸನ್ಸ್ಕ್ರೀನ್ ಲೋಷನ್ ಉಪಯೋಗ ಮಾಡ್ತೀರಾ ಅಂತಂದರೆ ಸನ್ಸ್ಕ್ರೀನ್ ಲೋಷನನ್ನು ಹಚ್ಕೋಬಹುದು. ಆದರೆ ನೀವು ಈ ಕ್ರೀಮನ್ನು ಹಚ್ತಿರೋ ಬಿಡ್ತಿರೋ ಎಲ್ಲೂ ಗೊತ್ತಿಲ್ಲ, ನಿಮಗೆ ರಿಂಕಲ್ಸ್ ಬರಬಾರ್ದು, ಸುಕ್ಕು ಬರಬಾರ್ದು ಅಂತಂದರೆ ನೀವು ರೆಗ್ಯುಲರ್ ಆಗಿ ಮಾಯ್ಶ್ಚರೈಸರ್ ಮತ್ತು ಯಾವುದಾದ್ರೂ ಸನ್ಸ್ಕ್ರೀನ್ ಲೋಷನ್ ಉಪಯೋಗ ಮಾಡಲೇಬೇಕು. ಆಗ ಮುಖ ನೆರಿಗೆ ಕಟ್ಟೋದು ಕಮ್ಮಿ ಆಗುತ್ತೆ, ಸುಕ್ಕು ಬೀಳೋದು ಕಮ್ಮಿ ಆಗುತ್ತೆ. ನೀವು ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಅಪ್ಲೈ ಮಾಡದೆ ಮುಖನ ಎಷ್ಟು ಓಪನ್ ಆಗಿ ಇಟ್ಕೊಂಡು ಓಡಾಡ್ತಿರೋ ಅಷ್ಟು ಬೇಗ ಮುಖದಲ್ಲಿ ಸುಕ್ಕು ಬರುತ್ತೆ, ರಿಂಕಲ್ಸ್ ಬರುತ್ತೆ, ರ್ಯಾಷಸ್ ಬರುತ್ತೆ, ಮುಖದ ಸ್ಕಿನ್ ಡ್ಯಾಮೇಜ್ ಆಗುತ್ತೆ. 40ರ ನಂತರ ನಿಮ್ಮ ಸ್ಕಿನ್ ಸೂಪರ್ ಆಗಿರಬೇಕು ಅಂತಂದರೆ ಚೆನ್ನಾಗಿ ಮುಖನ ಕ್ಲೀನ್ ಮಾಡಿಕೊಂಡು ಮಾಯ್ಶ್ಚರೈಸರ್ ಅಪ್ಲೈ ಮಾಡಿಕೊಂಡು ಆ್ಯಂಟಿ ಏಜಿಂಗ್ ಆಗಿ ವರ್ಕ್ ಆಗುವಂಥ ಕ್ರೀಮ್ಗಳನ್ನು ಹಚ್ಕೊಂಡು ನಾವು ಆರಾಮ್ಸೆ ಇರಬೇಕಾಗುತ್ತೆ. ಇಲ್ಲದಿದ್ದರೆ ಆದಷ್ಟು ಬೇಗ ನಮ್ಮ ಸ್ಕಿನ್ ಹಾಳಾಗುತ್ತೆ. ಇದರ ಜೊತೆಗೆ ನಾನು ಹೇಳಿರುವಂಥದ್ದು ಫೇಸ್ ಪ್ಯಾಕನ್ನು ಮತ್ತು ಐಸ್ ಕ್ಯೂಬ್ ಥೆರಪಿ ಇದೆಯಲ್ವಾ, ಅದನ್ನ ಒಂದು 2-3 ಸರಿ ಅಥವಾ 4 ಸರಿ ವಾರಕ್ಕೆ ಮಾಡಿದರೆ ನಿಮ್ಮ ಸ್ಕಿನ್ ಸೂಪರ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಈಗ ಕ್ಲೀನಾಗಿ ಅರ್ಥ ಆಗಿದೆ ಅಂತ ನಾನು ಅನ್ಕೊತೀನಿ. ಅಂದರೆ ಕ್ಲೀನಾಗಿ ಎಲ್ಲದ್ರ ಬಗ್ಗೆ ಹೇಳಿದ್ದೇನೆ. ಅಂದರೆ ಐಸ್ ಕ್ಯೂಬಲ್ಲಿ ಹೇಗೆ ಮಸಾಜ್ ಮಾಡ್ಕೊಳ್ಳೋದು, ಅದಾದ ನಂತರ ಮನೆಯಲ್ಲೇ ಯಾವ ಥರ ಫೇಸ್ ಪ್ಯಾಕನ್ನು ಮಾಡಿ ನಾವು ಆ್ಯಂಟಿ ಏಜಿಂಗ್ ಆಗಿ ಉಪಯೋಗ ಮಾಡಬೇಕು ಅಂತ ಅನ್ನೋದು, ಅದರ ಜೊತೆಗೆ ಸ್ಕಿನ್ ಕೇರ್ ರುಟೀನನ್ನು ಕೂಡ ಕ್ಲೀನಾಗಿ ಹೇಳಿದ್ದೇನೆ. ಎಲ್ಲ ಕ್ರೀಮ್ದು ಲಿಂಕ್ ಈ ವಿಡಿಯೋದಲ್ಲಿ ಹಾಕಿರ್ತೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋದಿಲ್ಲ ಬೇರೆಯವರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ನಿಮ್ದು ಏನಾದರೂ ಡೌಟ್ ಇದ್ದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ, ಅದಕ್ಕೆ ಉತ್ತರ ಕೊಡುವಂಥ ಪ್ರಯತ್ನ ಮಾಡ್ತೇನೆ ಅಥವಾ ಅದರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಮಾಡುವಂಥ ಪ್ರಯತ್ನ ಮಾಡ್ತೇನೆ. ನಾನು ಈ ಪ್ರಯತ್ನನ ಸಪೋರ್ಟ್ ಮಾಡ್ತಾನೆ ಇರಿ. ಮತ್ತೊಂದು ಸರಿ ಹೇಳ್ತೇನೆ, ನೀವು ಯಾವುದೇ ಕ್ರೀಮ್ ಬೈ ಮಾಡೋದಿದ್ರು ನಾನು ಹೇಳಿದೆ ಅಂತ ತಗೋಬೇಡಿ. ನಾನು ಉತ್ತಮವಾಗಿರುವಂಥದ್ದನ್ನೇ ರಿಸರ್ಚ್ ಮಾಡಿ ಹಾಕಿರ್ತೇನೆ. ಆದರೂ ನೀವು ಒಂದ್ಸರಿ ಫೀಡ್ಬ್ಯಾಕ್ ಚೆಕ್ ಮಾಡ್ಕೊಂಡು ತಗೊಳ್ಳಿ. ಇನ್ನೊಂದು ಏನು ಅಂತಂದರೆ ಮುಖಕ್ಕೆ ಹಚ್ಚೋಕ್ಕಿಂತ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.